ಬೆಂಗಳೂರಲ್ಲೂ ಬೇಡ, ಮೈಸೂರಲ್ಲೂ ಬೇಡ, ಚಾಮರಾಜನಗರದಲ್ಲಿ ಬೇಡ, ಎಲ್ಲೂ ಬೇಡ. ನಾವು ಅದನ್ನ ನಮಗೆ ಬೇಕಾದಾಗೆ ಅಲ್ಲಿ ತಗೊಂಡೋಗಿ ಮಾಡ್ಲಿಕ್ಕೆ ಎಂಥದ್ದು ಆಟ ಆಡುದು. ನಾನು ಅದನ್ನು ಮಂಗಳೂರಿನಲ್ಲಿ ಮಾಡ್ತೇವೆ ಅಥವಾ ನಾನು ಉಡುಪಿಯಲ್ಲಿ ಮಾಡ್ತೇನೆ ಅಂತ ಹೇಳಿ ಯಾರದೋ ಒಬ್ರು ಮುಂದೆ ಬಂದದ್ದು ಉಂಟ. ಈ ಕಂಬಳವನ್ನು ನೋಡ್ಲೇಬೇಕಂತಿದ್ರೆ ನಮ್ಮ ಊರಿಗೆ ಬನ್ನಿ ಅಲ್ಲ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸ್ಟುಡಿಯೋ. ನಾನು ನಿಮ್ಮ ಪ್ರೀತಿಯ ಧೀರಜ್ ಗಾಯ್ಸ್. ಇವತ್ತೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡಲಿಕ್ಕೆ ಎಲ್ಲರೊಟ್ಟಿಗೆ ಸಹ ನಮಸ್ಕಾರ ಎಲ್ಲರಿಗೂ ಕೂಡ. ನಮ್ಮ ತುಳುನಾಡಿನ ಕೆಲವೊಂದು ರಾಜಕಾರಣಿಗಳು ನಮ್ಮ ಒಂದು ಸಂಸ್ಕೃತಿ ಆದಂತಹ ನಮ್ಮ ಒಂದು ಗ್ರಾಮೀಣ ಕ್ರೀಡೆಗಳಲ್ಲಿ ಸಾಂಪ್ರದಾಯಿಕವಾಗಿ ನಡೆಸಿಕೊಂಡು ಬಂದಂತ ನಮ್ಮ ಕಂಬಳವನ್ನು ಈಗ ಇಲ್ಲಿ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಮಾಡುವಂತಹ ಒಂದು ಪ್ಲಾನ್ ನಲ್ಲಿ ಇದ್ದಾರೆ. ಆದ್ರೆ ಇದಕ್ಕೆ ಪರ ವಿರೋಧಗಳು ಕೂಡ ಬರ್ತಾ ಇದೆ ಆಯ್ತಾ. ಆ ವಿರೋಧ ಮಾಡೋದ್ರಲ್ಲಿ ನಾನು ಕೂಡ ಒಬ್ಬನು. ವಿರೋಧ ಯಾಕೆ ಮಾಡ್ತಿದ್ದೇನೆ ಅಂತ ನನ್ನ ಪಾಯಿಂಟ್ಗಳಲ್ಲಿ ನಾನು ಎಲ್ಲ ಜನರನ್ನು ಕೂಡ ಎಲ್ಲ ಕೂಡ ಕಮೆಂಟ್ಗಳನ್ನು ಎಲ್ಲ ಆಲಿಸಿ 4 ಜನ ಹತ್ರ ಕೇಳಿ ನಾನು ಈ ವಿಡಿಯೋ ಮಾಡ್ತಿದ್ದೇನೆ ಆಯ್ತಾ. ನಮ್ಮ ಹೆಚ್ಚಿನವರಿಗೆ ಇನ್ನೂ ಕೂಡ ಕಂಬಳ ಅಂದ್ರೆ ಎಂತ ಗೊತ್ತಿಲ್ಲ. ಅಂದ್ರೆ ನಮ್ಮ ಊರಿನವರಲ್ಲ, ಅಂದ್ರೆ ಪರ ಊರಿನವರಿಗೆಲ್ಲ ನೋಡಿ, ಕಂಬಳ ಅಂದ್ರೆ ಏನೋ ಒಂದು 2 ಎಮ್ಮೆಗಳನ್ನು ಓಡಿಸ್ಕೊಂಡು ಹೋಗಿ ಎಮ್ಮೆ ಓಟ ಅಲ್ಲ. ಅದು ಕೃಷಿ, ಭೂಮಿ, ದೇವರ ಆರಾಧನೆ, ಗ್ರಾಮೀಣ ಸಂಸ್ಕೃತಿ ಮತ್ತು ಜನರ ಬದುಕಿನೊಂದಿಗೆ ಬೆಸೆದುಕೊಂಡಿರುವಂತ ಒಂದು ವಿಶಿಷ್ಟ ಆಚರಣೆ. ನಮ್ಮಲ್ಲಿ ಅಂದ್ರೆ ನಮ್ಮ ತುಳುನಾಡಲ್ಲಿ ನಮ್ಮ ಈ ಕಂಬಳದ ಕೋಣಗಳನ್ನು ಚಿಕ್ಕ ಮಕ್ಕಳು ಸಾಕಿದಂತೆ ಸಾಕ್ತಾರೆ. ಅವುಗಳಿಗೆ ಬೇಕಾದಂತ ಪ್ರತಿಯೊಂದು ಸೀಸನ್ಗಳಲ್ಲಿ, ಪ್ರತಿಯೊಂದು ಈ ಮಳೆ ಬರ್ಲಿ, ಸೆಕೆಗಾಲ ಬರ್ಲಿ ಅಥವಾ ಚಳಿಗಾಲ ಬರ್ಲಿ, ಚಿಕ್ಕ ಮಗುವಿನಂತೆ ಒಂದು ಆರೈಕೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ನಾನು ಇಲ್ಲಿ ಕ್ಲಿಪ್ಸ್ ಹಾಕ್ತೀನಿ, ನೋಡ್ತಿರ್ಬೋದು ನೋಡಿ. ಇದು ಅವುಗಳಿಗೆ ಬೇಕಾದ ಫ್ಯಾನ್ ವ್ಯವಸ್ಥೆ ಆಗಲಿ ಅಥವಾ ಇದು ಅವುಗಳಿಗೆ ಬೇಕಾದಂತ ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆಗಳಾಗಲಿ ಅಷ್ಟು ಪ್ರೀತಿಯಿಂದ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಆರೈಕೆ ಮಾಡ್ತಾರೆ. ಇದಕ್ಕಿಂತ ಜಾಸ್ತಿ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಬೇಕಾದ್ರೆ ನಮ್ಮ ತುಳುನಾಡಿಗೆ ಬನ್ನಿ. కోటి క్యారెట్ తయారవుతులేరే మణిగుత్తు ఎస్వి బాబు రాజేంద్ర సింగర్ నేర్లు చెన్నై క్యారెట్ తయారవుతులేరే తోడాರು ಅರುಣ್ ರೈಟ್ ನೇರ್ಲು ಅಣ್ಣ ಒಂದ ಜಲ್ದಿ ಬಲ್ಪಡು. ಸುಮಾರು ಜನ ಅಂಚಿ ತೂತುದು 4 ಎಕಲ್ನ ಈಮೆಗೆ ತಿರ್ಗಾಡ ಸುಮಾರು ಕಷ್ಟ ಉಂಟು. ಆ ಪರಿಸ್ಥಿತಿ ಉಳ್ಳೇರೆ. ಆದ್ರೆ ಇವಾಗ ತುಳುನಾಡಿನ ರಾಜಕಾರಣಿಗಳು ನಮ್ಮ ಸಂಸ್ಕೃತಿ ಆದಂತಹ ನಮ್ಮ ಕಂಬಳವನ್ನು ಇಲ್ಲಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಮಾಡುವಂತ ಒಂದು ಕೆಲವಿಷ್ಟು ವಿಚಾರಗಳ ಬಗ್ಗೆ ಸ್ವಲ್ಪ ಚರ್ಚೆ ಕೂಡ ಆಗ್ತಾ ಇದೆ ಆಯ್ತಾ. ಇದರಲ್ಲಿ ಪರ ವಿರೋಧ ಕೂಡ ಬರ್ತಾ ಇದೆ. ನಮ್ಮ ಕಂಬಳವನ್ನು ಇಲ್ಲಿ ಬೆಂಗಳೂರು ಅಥವಾ ಇಲ್ಲಿ ಮೈಸೂರಲ್ಲಿ ಯಾರು ಮಾಡ್ತಾ ಇದ್ದಾರಲ್ಲ, ಅವರ ಉದ್ದೇಶ ಮೇ ಬಿ ಹೀಗೆ ಇರ್ಬೋದು. ನಮ್ಮ ಸಂಸ್ಕೃತಿಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡುವಂತ ಒಂದು ಉದ್ದೇಶ ಇದ್ರೂ ಇರಬಹುದು, ನಂಗೆ ಗೊತ್ತಿಲ್ಲ. ಈಗ ಮುಖ್ಯವಾಗಿ ಆ ವಿರೋಧ ಯಾರೆಲ್ಲ ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ಒಂದು ಒಪಿನಿಯನ್ ಅನ್ನು ನಾನು ತಗೊಂಡು ಇಲ್ಲಿ ಬರ್ದಿಟ್ಟು ಮತ್ತೆ ನನ್ನ ಒಂದು ಕೆಲವಿಷ್ಟು ಅಭಿಪ್ರಾಯಗಳನ್ನ ನಾನು ಹೇಳ್ತೀನಿ ಆಯ್ತಾ. ನೋಡಿ, ಇದು ಮುಖ್ಯವಾದ ಭಾಗ, ಇದನ್ನು ಕಿವಿ ಕೊಟ್ಟು ಕೇಳಿ ಆಯ್ತಾ. ಈಗ ಮೊದಲನೇದಾಗಿ ನಾವೀಗ ಇಲ್ಲಿ ವಿರೋಧ ಮಾಡೋದು ಉದ್ದೇಶ ಅಂತ ಹೇಳಿದ್ರೆ ನೋಡಿ, ನಮ್ಮ ಸಂಸ್ಕೃತಿ ನಮ್ಮ ಒಂದು ತುಳುನಾಡಿನ ಚೌಕಟ್ಟಿನ ಒಳಗಿದ್ರೆ ಮಾತ್ರ ಅದು ಚಂದ. ಅದೇ ರೀತಿ ಒಂದು ಬೆಂಗಳೂರಿನ ಅಥವಾ ಮೈಸೂರಿನಲ್ಲಿ ಇರುವಂತಹ ಒಂದು ಸಂಪ್ರದಾಯಗಳಾಗ್ಲಿ ಸಂಸ್ಕೃತಿಗಳಾಗ್ಲಿ ಅದರ ಚೌಕಟ್ಟಿನ ಒಳಗಿದ್ರೆ ಮಾತ್ರ ಅದು ಚಂದ. ಅದು ಅದರ ಒಂದು ಚೌಕಟ್ಟನ್ನು ಬಿಟ್ಟು ಅದು ಬೇರೆ ಕಡೆ ಬಂದಾಗ ಅದರ ಮೂಲ ಸೊಗಡು, ಅದರ ಮೂಲ ಮಹತ್ವ ಇರುತ್ತಲ್ಲ, ಅದರ ಮಹತ್ವ ಎನ್ನುವುದು ಅದು ಕೆಳಗೆ ಬರ್ತದೆ ಆಯ್ತಾ. ನೋಡಿ, ನಮ್ಮ ಕಂಬಳವನ್ನು ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅಂತ ಹೇಳೋದು ದೊಡ್ಡ ವಿಷಯನಲ್ಲ ಆಯ್ತಾ. ಈಗ ಬೆಂಗಳೂರಿಗೆ ಹೋಗಬೇಕು ಕೋಣಗಳು, ಅದೇ ರೀತಿ ಮೈಸೂರು ಕೂಡ ಹೋಗ್ಬೇಕಾಗ್ತದೆ ಗೊತ್ತಾಯ್ತಾ. ಈಗ ಅಲ್ಲಿಗೆ ಒಂದು ಹೋಗ್ಬೇಕಂತ ಆದಾಗ ಅವುಗಳನ್ನು ಇಲ್ಲಿಂದ ಒಂದು ಟೆಂಪೋದಲ್ಲಿ ನಮ್ಮ ಒಂದು ಟ್ರಕ್ ಅಲ್ಲಿ ತಗೊಂಡೋಗ್ಬೇಕಾದ್ರೆ ಅಷ್ಟು ಲಾಂಗ್ ನಮ್ಮ ಮನುಷ್ಯರಿಗೆ ಸಾಕಾಗ್ತದೆ. ಆ ಟ್ರಕ್ಗಳಲ್ಲಿ ನಾವು ನಮ್ಮ ಕೋಣಗಳನ್ನು ತಗೊಂಡು ಹೋಗ್ಬೇಕಂತ ಆದಾಗ ಅವುಗಳಿಗೆ ಎಷ್ಟು ಒಂದು ಹಿಂಸೆ ಆಗ್ತದೆ, ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿ ಅದ್ರ ಬಗ್ಗೆ ಯಾರು ಕೂಡ ಥಿಂಕ್ ಮಾಡ್ಲಿಲ್ಲ. ಇನ್ನೊಂದು ಮುಖ್ಯವಾದ ಒಂದು ಪಾಯಿಂಟ್ ಅಂತ ಹೇಳಿದ್ರೆ, ನಿಮ್ಗೆ ಅಂದ್ರೆ ಈಗ ಬೇರೆ ಜಿಲ್ಲೆಯವರಿಗಾಗ್ಲಿ ಅಥವಾ ಬೇರೆ ರಾಜ್ಯದವರಿಗಾಗ್ಲಿ ಅಥವಾ ಬೇರೆ ಒಂದು ದೇಶದವರಿಗಾಗ್ಲಿ ನಿಮ್ಗೆ ಈ ಕಂಬಳವನ್ನು ನೋಡ್ಲೇಬೇಕಂತಿದ್ರೆ ನಮ್ಮ ಊರಿಗೆ ಬನ್ನಿ ಅಲ್ಲ. ನಮ್ಮ ಊರಿಗೆ ಬಂದು ನೋಡಿ. ಆಗ ನೀವು ಇಲ್ಲಿಗೆ ಬಂದಾಗ ಅಂದ್ರೆ ನಮ್ಮ ತುಳುನಾಡಿಗೆ ಬಂದಾಗ ನಿಮ್ಗೆ ಇಲ್ಲಿನ ಒಂದು ವಾತಾವರಣ, ಇಲ್ಲಿನ ಒಂದು ಪರಿಸರ, ಇಲ್ಲಿನ ಒಂದು ಸೊಗಡು, ಒಂದು ಮೂಲ ಅಂತ ಇರುತ್ತಲ್ಲ, ನಮ್ಮ ಈ ಒಂದು ಮೂಲ ಪ್ರದೇಶದಲ್ಲಿ ಆಗುವಂತ ಕಂಬಳ, ಅದು ನಿಮಗೆ ನಿಜವಾಗಿ ಒಂದು ಫೀಲ್ ಕೊಡ್ತದೆ ಗೊತ್ತಾಯ್ತಾ. ಈ ಕಂಬಳ ಅಂದ್ರೆ ಹೀಗೆ ಅಂತ ಹೇಳಿ ಗೊತ್ತಾಯ್ತಾ. ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಈಗ ಅಲ್ಲಿಂದ ಇಲ್ಲಿ ಬರುವಂತ ಎಲ್ಲ ಪ್ರವಾಸಿಗಳು ನಮ್ಮ ಕಂಬಳ ನೋಡ್ಬೇಕಂತ ಇದ್ದಾಗ ಆಗ ನಮ್ಮ ತುಳುನಾಡಿನ ನಮ್ಮ ಕರಾವಳಿ ಭಾಗದ ನಮ್ಮ ಈ ಪ್ರವಾಸೋದ್ಯಮ ಕೂಡ ಒಳ್ಳೆ ರೀತಿಯಲ್ಲಿ ಮೇಲೆ ಬರ್ತದೆ. ಆಗ ನಮ್ಮ ಸ್ಥಳೀಯ ವ್ಯಾಪಾರಿಗಳಾಗ್ಲಿ ಸ್ಥಳೀಯ ಒಂದು ವ್ಯಾಪಾರಸ್ಥರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತದೆ, ಅದರಿಂದ ಪ್ರವಾಸೋದ್ಯಮ ಇನ್ನೂ ಕೂಡ ಮೇಲೆ ಬರ್ತದೆ ಗೊತ್ತಾಯ್ತಾ. ಈ ಒಂದು ಮುಖ್ಯವಾದ ಒಂದು ಪಾಯಿಂಟ್ ಅನ್ನು ನಮ್ಮ ರಾಜಕಾರಣಿಗಳು ಮರೆತು ಬಿಟ್ಟಿದ್ದಾರೆ ಗೊತ್ತಾಯ್ತಾ. ಅಲ್ಲಿ ಹೋಗಿ ಮಾಡ್ತಿ ಇಲ್ಲಿ ಹೋಗಿ ಮಾಡ್ತಿ ಹೇಳೋದು ವಿಚಾರನೇ ಅಲ್ಲ ಗೊತ್ತಾಯ್ತಾ. ನಮ್ಮ ಪ್ರವಾಸೋದ್ಯಮ ಎಲ್ಲ ಕೊಟ್ಟು ಹಾಳಾಗ್ತದೆ ಇಲ್ಲಿದ್ದು. ನೋಡಿ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಮ್ಮ ಕಲೆಗಳು ನಮ್ಮಲ್ಲಿ ಇದ್ರೆ ಚಂದ ಗೊತ್ತಾಯ್ತಾ. ಅದು ನಮ್ಮ ಚೌಕಟ್ಟನ್ನು ಆಚೆ ಬಿಟ್ಟು ಬಂದಾಗ ಅದರ ಮೂಲ ಸೊಗಡು, ಅದರ ಮಹತ್ವ ಕೂಡ ಕಮ್ಮಿ ಆಗ್ತದೆ. ಫಾರ್ ಎಕ್ಸಾಂಪಲ್ಗೆ ಈಗ ಬೆಂಗಳೂರಿನಲ್ಲಿ ಕೂಡ ಅದೇ ರೀತಿ ಮೈಸೂರಿನಲ್ಲಿ ಕೂಡ ಒಂದು ಸಂಸ್ಕೃತಿ ಕಲೆ ಅಂತ ಒಂದಿದೆ ಗೊತ್ತಾಯ್ತಾ. ಅಲ್ಲಿ ತುಂಬಾ ಕೂಡ ಇದೆ, ಕರಗಗಳಾಗ್ಲಿ ಇದರ ಗೊತ್ತಾ. ಈಗ ಅಲ್ಲಿನ ಯಾರ ರಾಜಕಾರಣಿ ಬಂದು ನಾನು ಅದನ್ನು ಮಂಗಳೂರಿನಲ್ಲಿ ಮಾಡ್ತೇವೆ ಅಥವಾ ನಾನು ಉಡುಪಿಯಲ್ಲಿ ಮಾಡ್ತೇನೆ ಅಂತ ಹೇಳಿ ಯಾರದೋ ಒಬ್ರು ಮುಂದೆ ಬಂದದ್ದು ಉಂಟಾ?
ಅವ್ರು ಯಾರು ಬರಲ್ಲ. ಯಾಕೆ ಹೇಳಿದ್ರೆ ಯಾಕಂದ್ರೆ ಅವ್ರು ಕೂಡ ಗೊತ್ತುಂಟು, ಯಾಕಂದ್ರೆ ಅವರ ಸಂಸ್ಕೃತಿ ಅಲ್ಲೇ ಇದು ಚಂದ ಗೊತ್ತಾಯ್ತಾ. ಅವ್ರು ಯಾಕೆ ತರಬೇಕು ಇಲ್ಲಿಗೆ, ಅಥವಾ ನಾವೇ ಇದನ್ನು ತಗೊಂಡೋಗ್ಬೇಕು ಅಲ್ಲಿ. ನೋಡಿ, ನಂಗೀಗ ಬೇರೆ ಜಿಲ್ಲೆಯ, ಬೇರೆ ಒಂದು ರಾಜ್ಯದ, ಬೇರೆ ಒಂದು ದೇಶದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ನಂಗೆ ಅದನ್ನು ನೋಡ್ಬೇಕಂತಿದ್ರೆ ನಾನು ಅಲ್ಲಿಗೆ ಹೋಗಿ ನೋಡ್ತೀನಿ ಆಯ್ತಾ. ನಾನು ಅದನ್ನು ತಂದು ನನ್ನೂರಿಗೆ ತಂದು ನಾನು ನೋಡುದಿಲ್ಲ. ಯಾಕಂದ್ರೆ ಅದರ ಮಹತ್ವ ಎನ್ನುವುದು ಆ ಜಾಗದಲ್ಲಿದ್ರೆ ಮಾತ್ರ ಅದು ಅದಕ್ಕೊಂದು ಬೆಲೆ ಇರ್ತದೆ ಗೊತ್ತಾಯ್ತಾ. ನಾವು ಅದನ್ನ ನಮ್ಗೆ ಬೇಕಾದಾಗೆ ಅಲ್ಲಿ ತಗೊಂಡೋಗಿ ಮಾಡ್ಲಿಕ್ಕೆ ಎಂತದ್ದು ಆಟ ಆಡುದಾ. ಹಾಗೆ ನೋಡಿ, ನಾವು ಇಷ್ಟೆಲ್ಲ ವಿರೋಧ ಮಾಡುವಂತಹ ಉದ್ದೇಶ ಅಂತ ಹೇಳಿದ್ರೆ, ನಾವು ಇದಕ್ಕಿಂತ ಮುಂಚೆ ನಮ್ಮ ಸಂಸ್ಕೃತಿ ನಮ್ಮ ಕಣ್ಣೆದುರು ಎಲ್ಲ ಹಾಳಾಗಿದ್ದನ್ನು ನಾವು ನೋಡ್ಕೊಂಡೆ ಬಂದವರು, ಅದರ ಬಗ್ಗೆ ವಿರೋಧ ಕೂಡ ಮಾಡಿದವರು ಗೊತ್ತಾಯ್ತಾ. ನೋಡಿ, ದೈವಾರಾಧನೆ ವಿಷಯ ಬಗ್ಗೆ ಮಾತಾಡೋದಾದ್ರೆ ನೋಡಿ, ನಾವು ಎಷ್ಟೊಂದು ವಿರೋಧ ಮಾಡಿದ್ದೇವೆ ನೋಡಿ. ಕೆಲವೊಂದು ಸಿನಿಮಾಗಳು ಬಂದು, ಈ ನಾಟಕಗಳು ಬಂದು, ನಮ್ಮ ದೈವಾರಾಧನೆ ಅನ್ನುವಂಥದ್ದು ನಮ್ಮ ತುಳುನಾಡನ್ನು ಬಿಟ್ಟು ಯಾವಾಗ ಅದರ ಚೌಕಟ್ಟು ಬಿಟ್ಟು ಒಂದು ಆಚೆ ಬಂತಲ್ಲ, ಅದರ ಮೇಲೆ ನಮ್ಮ ದೈವಾರಾಧನೆ ಒಂದು ನೋಡಿ, ನಿಮಗೆ ನಾನು ಎಲ್ಲ ಫೋಟೋಸ್ ಹಾಕ್ತಾ ಹೋಗ್ತೀನಿ ನೋಡಿ, ಎಲ್ಲಿದ್ದ ನಮ್ಮ ದೈವಾರಾಧನೆಯನ್ನು ಎಲ್ಲಿಗೆ ತಂದು ಎಲ್ಲ ಹಾಕಿಬಿಟ್ರೆ ಅಂತ ಹೇಳಿ. ಅದಕ್ಕೆ ಹೇಳುವಂಥದ್ದು, ಅದು ಆಯಕಟ್ಟಿನ ಆ ಒಂದು ಪ್ರದೇಶದ ಒಂದು ಸಂಸ್ಕೃತಿಗಳು ಅದು ಅದ್ರ ಒಳಗಿದ್ರೆ ಮಾತ್ರ ಚಂದ, ಅದರ ಬೆಲೆ ಉಳಿತದೆ. ಅದು ಆಚೆ ಬಂದ್ರೆ ಇದೇ ರೀತಿ ಆಗ್ತದೆ. ಅದಕ್ಕೆ ಹೇಳುದು ಸ್ವಾಮಿ, ನಮ್ಮ ಸಂಸ್ಕೃತಿ, ನಮ್ಮ ಕಂಬಳವನ್ನು ನಮ್ಮ ಊರಿನಲ್ಲೇ ಇರಲಿ, ಎಲ್ಲಿ ತಗೊಂಡು ಹೋಗಿ ಹೆಸರು ಹಾಳು ಮಾಡೋದೇ ಬೇಡ ಆಯ್ತಾ. ಅಷ್ಟಲ್ಲಿ ನಾಗರಾಜ್ ಸರ್ ಅವರು ಮೀಡಿಯಾದಲ್ಲಿ ಒಂದು ಮಾತಿಡಿದ್ರೆ ಕೇಳ್ಕೊಂಬನ್ನಿ ಆಯ್ತಾ. ಅದೇನು ಕಂಬಳ ಅನ್ನೋದು ಬೆಂಗಳೂರು ಆಯ್ತು, ಬೆಂಗಳೂರು ಮಾಡಿಬಿಟ್ರು. ಇಲ್ಲಿ ಕಂಬಳ ಇದೊಂದು, ನಾವು ಎಮ್ಮೆಗಳ ಬಗ್ಗೆ ನಂದೇನು ವಿರೋಧ ಇಲ್ಲ. ಪಾಪ ಅವರು ಎಮ್ಮೆಗಳನ್ನ ಕರ್ಕೊಂಬಂದು ಓಡಿಸ್ತಾರೆ, ಅದು ಸಾಕು. ಅದು ಮಂಗಳೂರಲ್ಲೇ ಇರಲಿ, ಬೆಂಗಳೂರು ಬೇಡ, ಮೈಸೂರು ಬೇಡ. ಇದು ನಾಟಕ ಅಲ್ಲ. ಇಲ್ಲೊಂದು ನಾಟಕ ಆಡಿಸ್ತೀವಿ, ಅಥವಾ ಸಿನಿಮಾ ನಟರು ಬರ್ತಾರೆ, ಹಾಡೋರು ಬರ್ತಾರೆ ಅಂತ. ಪ್ರಾಣಿಗಳು ಎಮ್ಮೆಗಳು ಅಂದರೆ ಅವು ಪ್ರಾಣಿಗಳು. ನಿಮಗೆ ಪ್ರಾಣಿಗಳು ಅಂದರೆ ಗೊತ್ತಿದೆಯಲ್ವ? ಆ ಪ್ರಾಣಿಗಳನ್ನು ಹಿಡಿದು ಓಡಿಸ್ತೀವಲ್ಲ, ಆ ಹಿಂಸೆ, ಇದು ಹಿಂಸೆ. ಯಾವ ಕಾರಣಕ್ಕೂ ಕಂಬಳ ಬೇಡವೇ ಬೇಡ. ಬೆಂಗಳೂರಲ್ಲೂ ಬೇಡ, ಮೈಸೂರಲ್ಲೂ ಬೇಡ, ಚಾಮರಾಜನಗರದಲ್ಲಿ ಬೇಡ, ಎಲ್ಲೂ ಬೇಡ. ಮಂಗಳೂರೇ ಸಾಕು. ಮಂಗಳೂರೇ ಐತಿಹಾಸಿಕವಾದಂಥ ನಗರ ಮಂಗಳೂರು. ಮಂಗಳೂರಲ್ಲಿ ಮಾಡಿದ್ರೆ ಅದಕ್ಕೆ ಮರ್ಯಾದೆ, ಮಂಗಳೂರಲ್ಲಿ ಮಾಡಿದ್ರೆ ಗೌರವ. ಈಗ ಎಲ್ಲಿ ಕರ್ಕೊಂಡು ಬಂದು ಅದಕ್ಕೆ ಗುಂಡಿ ಹೊಡೆದು ಅದಕ್ಕೆ ನೀರು ಇದು ಅದನ್ನು ಸಾಕಿ, ಈಗ ಆನೆಗಳು ಸಾಕದೇ ಬೇಕಾದಷ್ಟು ಕಷ್ಟ. ಆನೆಗಳು ಕರ್ಕೊಂಡ್ಬಂದು ಸಾಕಿ ತೊಳೆದು ಆಹಾರ ಕೊಟ್ಟು ಅದನ್ನು ಅಂಬಾರಿ ಓಡಿಸಿ ಮೆರವಣಿಗೆ ಮಾಡೋದೇ ಕಷ್ಟ. ಇನ್ನು ಎಮ್ಮೆಗಳು ಕರ್ಕೊಂಡ್ಬಂದು ನೀವು ಮಾಡಕ್ಕೆ ಹತ್ಬಿಟ್ರೆ ಸರಿಯಿಲ್ಲ. ಅದು ಯಾರು ತಮಗೆ ಬುದ್ಧಿ ಹೇಳಿದ್ರು ಗೊತ್ತಿಲ್ಲ, ಯಾರು ಬುದ್ಧಿ ಗಿದ್ದಿ ಹೇಳಿದ್ರು ಒಬ್ರು ಇಲ್ಲ. ಸರ್, ನಿಮಗೆ ನಾನು ಇಲ್ಲಿಂದಲೇ ಅಡ್ಡಿ ಬೀಳ್ತೇನೆ ಸರ್. ಯಾಕೆಂದ್ರೆ ನೋಡಿ, ನಿಮಗಿರುವಂಥ ಒಂದು ಸಾಮಾನ್ಯ ಜ್ಞಾನ ಕೂಡ ನಮ್ಮ ಕೆಲವೊಂದು ರಾಜಕಾರಣಿಗಳಿಗೆ ಇಲ್ಲ ಗೊತ್ತಾಯ್ತಾ. ಅವರ ಉದ್ದೇಶ ಒಳ್ಳೆ, ನಮಗೆ ಅದು ಗೊತ್ತಿಲ್ಲ. ಮಾತಂದ್ರೆ ಇದು ಗೊತ್ತಾಯ್ತಾ. ನಮ್ಮ ಮಂಗಳೂರಿನ ಸಂಸ್ಕೃತಿ ಮಂಗಳೂರಲ್ಲಿ ಇದ್ರೆ ಚಂದ, ಮೈಸೂರಲ್ಲಿ ಇರುವಂಥ ಸಂಸ್ಕೃತಿ ಮೈಸೂರಲ್ಲಿ ಇದ್ರೆ ಚಂದ, ಬೆಂಗಳೂರಲ್ಲಿ ಇರೋ ಸಂಸ್ಕೃತಿ ಬೆಂಗಳೂರಲ್ಲಿ ಇದ್ರೆ ಚಂದ ಗೊತ್ತಾಯ್ತಾ. ಅದು ಯಾವಾಗ ಆ ಚೌಕಟ್ಟಿನ ಒಳಗೇನೆ ಇರಬೇಕಾದ, ಅದು ಆಚೆ ಬಿಟ್ಟು ಬಂದಾಗ ಎಲ್ಲ ಹಾಳಾಗ್ತದೆ ಸರ್. ನೋಡಿ, ಇದೆಲ್ಲ ನನ್ನ ಅಭಿಪ್ರಾಯ. ಈಗ ನಿಮ್ಮ ತಲೆಯಲ್ಲಿ ಕೂಡ ಏನಾದರೂ ಇದೇ ರೀತಿ ವಿರೋಧ ಆಗಲಿ ಪರ ಆಗಲಿ ಗೊತ್ತಾಯ್ತಾ, ನಿಮ್ಮ ತಲೆಯಲ್ಲಿ ಏನಾದರೂ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ. ನಾನು ಪ್ರಶ್ನೆಗಳಿದ್ರೆ ಪ್ಲೀಸ್ ನನಗೆ ನೀವು DM ಮಾಡ್ಬೋದು. ನಮ್ಮ Gmail ಕೂಡ ಬರ್ತಿದೆ, ಅಥವಾ ನಮ್ಮ ಇಲ್ಲಿ Instagram ಪೇಜ್ ಕೂಡ ಬರ್ತಿದೆ, ನೀವು ಅದಕ್ಕೆ DM ಮಾಡ್ಬೋದು. ಇಲ್ಲ ಕಮೆಂಟ್ ಮಾಡಿದ್ರು ಓಕೆ. ಈ ಒಂದು ವಿಡಿಯೋನು ಆ ರಾಜಕಾರಣಿಗಳಿಗಾಗಲಿ ನಾವು ಅಧಿಕಾರಿಗಳಿಗಾಗಲಿ ಇದನ್ನು ಶೇರ್ ಮಾಡಿ ಆಯ್ತಾ. ಒಳ್ಳೆಯ ಉದ್ದೇಶ ಇಟ್ಕೊಂಡು ಅಂಥ ವ್ಯಕ್ತಿಗಳ ಪರವಾಗಿ ನಾನು ಅರ್ತಿದ್ದೀನಿ. ನಾನು ಮೊದಲೇ ಹೇಳ್ತಿದ್ದೀನಿ, ನಾನಿಲ್ಲಿ ಯಾವುದೇ ರಾಜಕಾರಣಿಗಳಿಗಾಗಿ ದೂರ್ತಿಲ್ಲ. ನಾನು ಇರುವಂಥ ವಿಷಯವನ್ನು ಜನರ ಒಂದು ಸಮಸ್ಯೆ, ಜನರ ಒಂದು ಪರವಿರೋಧಗಳು ಅದನ್ನು ನಾನು ವಿಡಿಯೋ ಮುಖಾಂತರ ನಾನು ಹೇಳ್ತಿದ್ದೇನೆ. ನಿಮ್ಮ ಉದ್ದೇಶ ಒಳ್ಳೇದಿರ್ಬೋದು ಸ್ವಾಮಿ, ಆದರೆ ನಿಮ್ಮ ಒಳ್ಳೆ ಉದ್ದೇಶದಿಂದ ಅಲ್ಲಿ ಕೂಡ ಸಮಸ್ಯೆ ಆಗುವಂತ ಚಾನ್ಸಸ್ ತುಂಬಾ ಇದೆ. ನಿಮ್ಮ ಉದ್ದೇಶ ಒಳ್ಳೆ ರೀತಿಯಲ್ಲಿ ಇದ್ರೆ ಪ್ಲೀಸ್ ನಾನು ಹೇಳುವಂತ ಇಷ್ಟು ಮಾತುಗಳನ್ನ ಸ್ವಲ್ಪ ಥಿಂಕ್ ಮಾಡಿ, ಯೋಚನೆ ಮಾಡಿ ಮತ್ತೆ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ ಸರ್. ನಿಮ್ಮ ಬಗ್ಗೆ ತುಂಬಾ ನಂಗೆ ಸ್ವಲ್ಪ ರೆಸ್ಪೆಕ್ಟ್ ಇದೆ ಸರ್. ನೀವು ಇದನ್ನು ಕರೆಕ್ಟ್ ಆಗಿ ಒಂದು ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರವನ್ನು ತಗೊಳ್ತೀರ ಅಂತ ಹೇಳಿ ನಾವು ಒಂದು ಭಾವಿಸ್ತೇವೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಿದ್ದೇನೆ. ಜೈ ತುಳುನಾಡು, ಜೈ ಕರ್ನಾಟಕ, ಮತ್ತೆ ಜೈ ಭಾರತ್.